ಆ ಬ್ಯಾಂಕಿಂದ ಸುಮಾರು ಒಂದು 18 kg ಗೋಲ್ಡ್ ಮತ್ತು 10 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಲೂಟಿ ಮಾಡಿ ಹೋಗಿದ್ರು. ಈ ಕೇಸ್ದು ರಿಜಿಸ್ಟ್ರೇಷನ್ ನಾವು ಉಲಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ಮಾಡಿದ್ದೀವಿ. ಇಟ್ ವಾಸ್ ಟರ್ಮ್ಡ್ ಆಸ್ ಸೆಕೆಂಡ್ ಹೈಯೆಸ್ಟ್ ಬ್ಯಾಂಕ್ ಡಕೈತಿ ಇನ್ ಕರ್ನಾಟಕ. ಒಂದು CCTV ಮಾತ್ರ ಇತ್ತು, ಅದು ಕೂಡ ಇಟ್ ವಾಸ್ ಅಂಡರ್ ರಿಪೇರ್. That number plate which was used in the car was fake. ಇಬ್ಬರು ಆರೋಪಿಗಳು ತಲ್ಪಾಡಿ ಟೋಲ್ ಮುಖಾಂತರ ಅವರು ವಾಯಾ ಕೇರಳ ತಮಿಳುನಾಡು ಕಡೆ ಎಸ್ಕೇಪ್ ಆಗಿದ್ರು. ಒಂದು ಕಡೆ we wanted to arrest them as soon as possible. At the same time ನಾವು ರಿಕವರಿಗೆ ಆದ್ಯತೆ ಕೊಟ್ಟಿದ್ದೀವಿ. ಯಾಕಂದರೆ ವಿದೌಟ್ ರಿಕವರಿ ಗೋಲ್ಡ್ ಡಿಪಾಸಿಟರ್ಸ್ಗೆ ಇದು ಒಂದು ಅನ್ಯಾಯ ರೀತಿ ಆಗ್ತಿತ್ತು. ನಾವು ವೆಪನ್ ಮತ್ತು ತಲ್ವಾರ್ ಇದು ಎಲ್ಲ ರಿಕವರಿ ಮಾಡಿದ್ದೀವಿ. ಸಣ್ಣ ಚೀಲ ನಾವು ರಿಕವರ್ ಮಾಡಿದ್ದೀವಿ. ಅದರಲ್ಲಿ 2 kg ಗೋಲ್ಡ್ ಇತ್ತು. ಕೇಸಲ್ಲಿ 18.5 kg ಗೋಲ್ಡ್ ಹೋಗಿತ್ತು. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇವತ್ತು ನಾವು ಕೋಟೆಕಾರ ವ್ಯವಸಾಯ ಸಂಘ ಕೋಆಪರೇಟಿವ್ ಸೊಸೈಟಿದು ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧಪಟ್ಟ ಈಗ ಸೇರಿದ್ದೀವಿ. ದಿನಾಂಕ 17 ಜನವರಿ ಮಧ್ಯಾಹ್ನ 1-1:30 ಮಧ್ಯ ಈ ಕೋಆಪರೇಟಿವ್ ಬ್ಯಾಂಕ್ ಅದು ಕೋಟೆಕಾರ ಬ್ರಾಂಚಲ್ಲಿ ಸುಮಾರು 4 ಜನ ಮಾಸ್ಕ್ ಆರೋಪಿಗಳು ಬ್ಯಾಂಕ್ ಬ್ರಾಂಚಲ್ಲಿ ಒಳಗಡೆ ಎಂಟರ್ ಆಗಿ ತಮ್ಮ ಹತ್ತಿರ ಇರೋದು ವೆಪನ್ಸ್, ಅದರಲ್ಲಿ ಮುಖ್ಯವಾಗಿ ಪಿಸ್ಟಲ್ ಮತ್ತು ತಲ್ವಾರ್ ತೋರಿಸಿ ಆ ಬ್ಯಾಂಕಿಂದ ಸುಮಾರು ಒಂದು 18 kg ಗೋಲ್ಡ್ ಮತ್ತು 10 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಲೂಟಿ ಮಾಡಿ ಹೋಗಿದ್ರು. ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಪೊಲೀಸ್ಗೆ ಬ್ಯಾಂಕಿಂದ ಮಾಹಿತಿ ಬಂತು. ಆ ದಿವಸ ಆನರೇಬಲ್ CM ಕೂಡ ನಮ್ಮ ಮಂಗಳೂರು ಸಿಟಿ ಪ್ರವಾಸದಲ್ಲಿ ಇದ್ದರು. ಆವಾಗ ಎಲ್ಲ ಅಧಿಕಾರಿ ಕೂಡ ಬಂದೋಬಸ್ತಲ್ಲಿದ್ದರು. ಸೊ ಇಮಿಡಿಯೇಟ್ಲಿ ಉಳ್ಳಾಲ ಇನ್ಸ್ಪೆಕ್ಟರ್ ಮತ್ತು ACP ಧಾನ್ಯ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಆದ ನಂತರ ಈ ಕೇಸ್ದು ರಿಜಿಸ್ಟ್ರೇಷನ್ ನಾವು ಉಲಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ಮಾಡಿದ್ದೀವಿ. ಅಂಡರ್ ವೆರಿ ಸೆಕ್ಷನ್ ಆಫ್ BNS ಮತ್ತು ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಿ ಈ ಕೇಸ್ದು ತನಿಖೆ ಪ್ರಾರಂಭ ಮಾಡಿದ್ದೀವಿ. ಆ್ಯಸ್ ಪರ್ ಮೀಡಿಯಾ ರಿಪೋರ್ಟಿಂಗ್, ಯಾಕೆಂದರೆ ಆ ದಿವಸ 12 ಕೋಟಿದು ಇದು ಬ್ಯಾಂಕ್ ಡಕೈತಿ ರಿಪೋರ್ಟ್ ಆಗಿತ್ತು. ಆ್ಯಂಡ್ ಆ್ಯಸ್ ಪರ್ ಮೀಡಿಯಾ ರಿಪೋರ್ಟಿಂಗ್ ಇಟ್ ವಾಸ್ ಟರ್ಮ್ಡ್ ಆಸ್ ಸೆಕೆಂಡ್ ಹೈಯೆಸ್ಟ್ ಬ್ಯಾಂಕ್ ಡಕೈತಿ ಇನ್ ಕರ್ನಾಟಕ. ಸೊ ಮತ್ತು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೇಲೆ ಸಾಕಷ್ಟು ಇದರಲ್ಲಿ ಪ್ರೆಷರ್ ಇತ್ತು ದಟ್ ದಿಸ್ ಕೇಸ್ ನೀಡ್ ಟು ಬಿ ಡಿಟೆಕ್ಟೆಡ್. ಮುಖ್ಯವಾಗಿ ಈ ಕೇಸಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಹತ್ರ ಯಾವುದೂ ಮಾಹಿತಿ ಇರಲಿಲ್ಲ. ಯಾಕೆಂದರೆ ಆ ದಿವಸ ಬ್ಯಾಂಕಲ್ಲಿ ಯಾವುದು ಗಾರ್ಡ್ ಇರಲಿಲ್ಲ. ಒಳಗಡೆ ನೋಡಿದರೆ ಒಂದು CCTV ಮಾತ್ರ ಇತ್ತು, ಅದು ಕೂಡ ಇಟ್ ವಾಸ್ ಅಂಡರ್ ರಿಪೇರ್. ಜೊತೆಗೆ ಯಾವುದೂ ಫುಟೇಜ್ ನಮಗೆ ಏನೂ ಸಿಗಲಿಲ್ಲ. ಸೊ ನಂತರ ನಾವು ಈ ಕೇಸ್ಗೆ ಆ್ಯಸ್ ಎ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಈ ಕೇಸಲ್ಲಿ ನೇಮಕ ಮಾಡಿ ಈ ಕೇಸ್ದು ತನಿಖೆ ಪ್ರಾರಂಭ ಮಾಡಿದ್ದೀವಿ. ಸೊ ಮುಖ್ಯವಾಗಿ ಇದರಲ್ಲಿ ACP ಧಾನ್ಯ ನಾಯಕ್ ಸೌತ್ ಸಬ್ ಡಿವಿಷನ್ ಮತ್ತು ACB ಕ್ರೈಮ್ ಬ್ರಾಂಚ್ ಮನೋಜ್ ನಾಯಕ್ ಅವರಿಬ್ಬರದು ನೇತೃತ್ವದಲ್ಲಿ ನಾವು ಸಾಕಷ್ಟು ತಂಡಗಳಿಗೆ ಫಾರ್ಮ್ ಮಾಡಿ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭಿಕ ಲೀಡ್ ನಮಗೆ ಒಂದು ಕೆಳಗಡೆ ಒಂದು ಫಿಯೇಟ್ ಕಾರ್ ಪಾರ್ಕ್ ಆಗಿತ್ತು, ಅದರಿಂದ ಸಿಕ್ಕಿತ್ತು. ಸೊ ವಿ ವರ್ ಗೋಯಿಂಗ್ ಬೈ ಈ ಕಾರ್ ಎಲ್ಲಿಂದ ಬಂತು, ಹೇಗೆ ಬಂತು, ಅದರಲ್ಲಿ ಯಾರ್ಯಾರಿದ್ರು. ಸೊ ಇದರಲ್ಲಿ ಇನಿಷಿಯಲಿ ನಮಗೆ ಗೊತ್ತಾಯಿತು ದಟ್ ನಂಬರ್ ಪ್ಲೇಟ್ ವಿಚ್ ವಾಸ್ ಯೂಸ್ಡ್ ಇನ್ ದ ಕಾರ್ ವಾಸ್ ಫೇಕ್. ಯಾಕಂದರೆ ಒಂದು ಬೆಂಗಳೂರು ರಿಜಿಸ್ಟ್ರೇಷನ್ ತೋರಿಸ್ತಾ ಇದ್ರು. ಸೊ ಇಟ್ ವಾಸ್ ದೆನ್ 2 of our staff they worked very hard on all the tools and en route CCTV and late night ನಮಗೆ ಒಂದು ಮಾಹಿತಿ ಬಂತು ದಟ್ ಸಿಮಿಲರ್ ಕಾರ್ ವಾಸ್ passed from ಹೆಜ್ಮಾಡಿ ಟೋಲ್ ಆ್ಯಂಡ್ ದೆನ್ ಸೂರತ್ಕಲ್ ಪೆಟ್ರೋಲ್ ಬಂಕ್. ಸೊ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಹತ್ರ ಒಂದು ಫುಟೇಜ್ ಆಧಾರ ಮೇಲೆ ವಿ ಕುಡ್ ರೆಕಗ್ನೈಸ್ ದ ಸೇಮ್ ಕಾರ್. ಆ್ಯಂಡ್ ಅದರಲ್ಲಿ ಆರೋಪಿಗಳು ಫಸ್ಟ್ ಟೈಮ್ ದೇ ವರ್ ರಿಮೂವಿಂಗ್ ದ number plate and they were changing from the MH registration to Karnataka registration. So
ಅದರಲ್ಲಿ ನಮಗೆ ಗೊತ್ತಾಯಿತು ದಟ್ ದಿಸ್ ಕಾರ್ ಪ್ರೈಮರಿಲಿ ಸ್ಟಾರ್ಟೆಡ್ ಮೂವ್ಮೆಂಟ್ ಫ್ರಮ್ ಮುಂಬೈ. ನಂತರ ಮತ್ತೆ ನಮ್ಮ ಸೇಮ್ ಟೀಮ್ ಇದು ಚೇಂಜ್ ಮಾಡಿ ವಿ ಆಲ್ ವೆಂಟ್ ಬಿಹೈಂಡ್ ಇಟ್ ಆ್ಯಂಡ್ ದೆನ್ ಶಿರೂರ್ ಗೇಟ್ ಹತ್ರ ಈ ಕಾರ್ದು ನಮಗೆ ಒರಿಜಿನಲ್ ನಂಬರ್ ಪ್ಲೇಟ್ ಸಿಕ್ತು. ಸೊ ದೆನ್ ವಿ ಕುಡ್ ಜೀರೋ ಆನ್ that at least that some clue or lead we have got. So our team immediately traveled to Bombay travel ಮಾಡಿ ಅಲ್ಲಿ we found out certain details about one Kani Manan and Murugandi. So then the teams worked very hard and several teams were now operating at several places at the same time. So one team was in Mumbai, 3 to 4 teams were in Tamil Nadu at different places based on their frequent movements. ಯಾಕೆಂದರೆ ಇವೆಂಟ್ ಆದ ನಂತರ ಈ ಕೇಸ್ದು ಇಬ್ಬರು ಆರೋಪಿಗಳು ತಲ್ಪಾಡಿ ಟೋಲ್ ಮುಖಾಂತರ ಅವರು ವಾಯಾ ಕೇರಳ ತಮಿಳ್ನಾಡು ಕಡೆ ಎಸ್ಕೇಪ್ ಆಗಿದ್ರು. ಅನದರ್ 3 ಅಕ್ಯೂಸ್ಡ್ ಅವರು ಬೇರೆ ರೂಟ್ ಮುಖಾಂತರ ವಾಯಾ ಟ್ರೈನ್ ಟುವರ್ಡ್ಸ್ ಮುಂಬೈ ಎಸ್ಕೇಪ್ ಆಗಿದ್ರು. ಆ್ಯಂಡ್ ಅಗೇನ್ ಫ್ರಮ್ ಮುಂಬೈ ದೇ ಅಗೇನ್ ಟ್ರೈ ಟು ಎಸ್ಕೇಪ್ ಟುವರ್ಡ್ಸ್ ತಮಿಳ್ನಾಡು. ಸೊ ವಿ ಆಲ್ಸೋ ವರ್ ಚೇಸಿಂಗ್ ದೆಮ್ ಸೇಮ್ ಟೈಮ್ ಆ್ಯಂಡ್ ಫಸ್ಟ್ ಸಕ್ಸಸ್ ನಮಗೆ ಸಿಕ್ಕಿತ್ತು ದಟ್ ಅವರ್ ಕ್ರೈಮ್ ಬ್ರಾಂಚ್ ಟೀಮ್ ಕುಡ್ ಅರೆಸ್ಟ್ ಒನ್ ಆಫ್ ದ ಅಸೋಸಿಯೇಟ್ ಆಫ್ A1 Murugandi is Kani Manivanan. So he was arrested from Tirunelveli and ಅವ್ರಿಗೆ ಸತತವಾಗಿ ಸುಮಾರು 24 ತಾಸು ನಾವು ಫಾಲೋ ಅಪ್ ಮಾಡಿ ಚೇಂಜ್ ಮಾಡಿ ಫೈನಲಿ ಹಿ ವಾಸ್ ಲಿಫ್ಟೆಡ್ ಆ್ಯಂಡ್ ಅವ್ರಿಗೆ ಇಂಟ್ರಗೇಷನ್ ಆಧಾರ ಮೇಲೆ ನಮಗೆ ಫರ್ದರ್ ಲೀಡ್ ಸಿಕ್ತು ಅಬೌಟ್ ದ ಮೇನ್ ಕಾನ್ಸ್ಪಿರೇಟರ್ ಮುರುಗಂಡಿ ಥೇವರ್. ಸೊ ಅಗೇನ್ several teams were deployed nearby Tirunelveli and we watched his movement, where all is moving because ಆರೋಪಿ ಅರೆಸ್ಟ್ಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಇದರಲ್ಲಿ ಗೋಲ್ಡ್ ರಿಕವರಿದಿತ್ತು. ಯಾಕೆಂದರೆ ನಾವು ಅಂಥ ಬ್ಯಾಂಕ್ ಡಕೈತಿದು ಇತಿಹಾಸ ನೋಡಿದರೆ ಬಹುತೇಕ ಪ್ರಕರಣದಲ್ಲಿ ಆರೋಪಿಗಳು ಅರೆಸ್ಟ್ ಆಗ್ತಾರೆ ಬಟ್ ರಿಕವರಿ ಆಗೋದಿಲ್ಲ. ಅಥವಾ if we delay a little bit these accused people they dispose the gold somewhere else and becomes very much difficult for law enforcement agency to recover. So ಒಂದು ಕಡೆ we wanted to arrest them as soon as possible. At the same time ನಾವು ರಿಕವರಿಗೆ ಆದ್ಯತೆ ಕೊಟ್ಟಿದ್ದೀವಿ. ಯಾಕೆಂದರೆ ವಿದೌಟ್ ರಿಕವರಿ ಗೋಲ್ಡ್ ಡಿಪಾಸಿಟರ್ಸ್ಗೆ ಇದು ಒಂದು ಅನ್ಯಾಯ ರೀತಿ ಆಗ್ತಿತ್ತು. ಸೊ ವಿ ವಾಚ್ ದೆಮ್ ಫಾರ್ ಮೋರ್ ದೆನ್ 24 hours, different movements and took help of local police and informants and all these things. Finally early morning operation ಮಾಡಿ ನಮ್ಮ ಸೂರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವ್ರ ತಂಡ ಅವ್ರ ಮನೆಗೆ ದಾಳಿ ಮಾಡಿ ಅಲ್ಲಿಂದ ಅವ್ರಿಗೆ ಮತ್ತು ಅವ್ರ ಫಾದರ್ಗೆ ನಾವು ಸಿಕ್ಯೂರ್ ಮಾಡಿದ್ದೀವಿ. ಇನಿಷಿಯಲಿ ಅವರು ನಮಗೆ ಯಾವುದು ಕೋಆಪ್ರೇಷನ್ ಕೊಟ್ಟಿಲ್ಲ. ನಂತರ ಸತತವಾಗಿ ಇಂಟರೋಗೇಷನ್ ಮಾಡಿ ಅವರಿಂದ ನಾವು ಈ ಇದು ಕೇಸಲ್ಲಿ ಬಳಕೆ ಆಗಿದ್ದು ಕಾರ್ ಫಿಯೇಟ್ ಕಾರ್ ನಾವು ರಿಕವರಿ ಮಾಡಿದ್ದೀವಿ. ಫಿಯೇಟ್ದು ತಪಾಸಣೆ ಮಾಡುವಾಗ ಆ ಕಾರಿಂದ ನಾವು ವೆಪನ್ ಮತ್ತು ತಲ್ವಾರ್ ಇದು ಎಲ್ಲ ರಿಕವರಿ ಮಾಡಿದ್ದೀವಿ. ಅಗೇನ್ ದ ಚಾಲೆಂಜ್ ಕೇಮ್ ಫಾರ್ ದ ರಿಕವರಿ ಆಫ್ ದ ಗೋಲ್ಡ್. ಸೊ ಅವರು ನಮಗೆ ಸಣ್ಣ ಪ್ರಮಾಣದ ಮಾಹಿತಿ ಕೊಟ್ಟು ಸ್ವಲ್ಪ ನಮಗೆ ಮಿಸ್ಗೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ವಿ ವರ್ ಏಬಲ್ ಟು ರಿಕವರ್ 2-3 ಸೂಟ್ ಕೇಸಸ್. ಅದರಲ್ಲಿ ಸಣ್ಣ ಚೀಲ ನಾವು ರಿಕವರ್ ಮಾಡಿದ್ವಿ. ಅದರಲ್ಲಿ 2 kg ಗೋಲ್ಡ್ ಇತ್ತು. ಸೊ ಸ್ಟಿಲ್ ಇಟ್ ವಾಸ್ ಅ ಬಿಗ್ ಬ್ರೇಕ್ ಥ್ರೂ ಫಾರ್ ಅಸ್. ಆ್ಯಂಡ್ ಆ ಆಧಾರ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿ ಮತ್ತು ಅವರಿಗೆ ಮತ್ತೆ ಫರ್ದರ್ ಇಂಟರ್ಗೇಟ್ ಮಾಡಿ ಆ್ಯಂಡ್ ವಿ ಟುಕ್ ಆಲ್ ದ ಅರ್ಲಿಯರ್ ಇನ್ಫಾರ್ಮೇಷನ್. ಅವರು ಎಲ್ಲೆಲ್ಲಿ ಮೂವ್ಮೆಂಟ್ ಮಾಡಿದರು, ಯಾರ್ಯಾರ ಜೊತೆಗೆ ಇದ್ದರು. ಫೈನಲಿ ವಿ ವರ್ ಏಬಲ್ ಟು ರಿಕವರ್ ಮೇಜರ್ ಪಾರ್ಟ್ ಆಫ್ ದ ಗೋಲ್ಡ್ ಫ್ರಮ್ ಹಿಸ್ ಫ್ಯಾಮಿಲಿ ಹೌಸ್ ಓನ್ಲಿ. ಆ್ಯಂಡ್ ಅದರಲ್ಲಿ ಒಂದು ಸೂಟ್ ಕೇಸಲ್ಲಿ 16 kgಕ್ಕಿಂತ ಹೆಚ್ಚು ಗೋಲ್ಡ್ ಇತ್ತು. ಒಟ್ಟಾರೆ ಆವಾಗ ನಾವು ಈ ಕೇಸಲ್ಲಿ ಟೋಟಲ್ ಎಷ್ಟು ಗೋಲ್ಡ್ ಸ್ಟೋಲನ್ ಆಗಿತ್ತು ಸೇಮ್ ಪ್ರಮಾಣದ ಗೋಲ್ಡ್ ನೀವು ಪತ್ತೆ ಮಾಡಿದ್ದೀವಿ. ಆ ಕೇಸಲ್ಲಿ 18.5 kg ಗೋಲ್ಡ್ ಹೋಗಿತ್ತು. ವಿ ವರ್ ಏಬಲ್ ಟು ರಿಕವರ್ 18.3 kg ಗೋಲ್ಡ್ ಇನ್ ದಿಸ್ ಪ್ರಾಸೆಸ್. ಜೊತೆಗೆ 11 ಲಕ್ಷ ಕ್ಯಾಶ್ ಹೋಗಿತ್ತು. ಆ್ಯಂಡ್ ನಾವು 3,80,000 ಕ್ಯಾಶ್ ರಿಕವರ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ. ಸೊ ಒಟ್ಟಾರೆ ನಮ್ಮ ಟೀಮ್ ಅವರು ಇದು ಎಫರ್ಟ್ಸ್ ಹಾಕಿ ಮತ್ತು ವಿದೌಟ್ ಟೇಕಿಂಗ್ ಅ ಸಿಂಗಲ್ ಮೊಮೆಂಟ್ ರೆಸ್ಟ್ we were able to arrest the 3 main accused and the intact recovery of gold and
partial recovery of cash in this process. So for the record, I will like to tell that in 4 days, or rather 3 days, our team traveled 2,700 kilometers in all the direction from Bombay to Tamil Nadu and Tamil Nadu to back to Mangaluru, and not only one team, multiple teams. And at one point of time, our 4 to 5 inspectors were on this job at a time, and along with several other officers and staff. So entire team, as far as the planning goes about this case, ಈ ಕೇಸ್ದು ಪ್ಲಾನಿಂಗ್ 2016 ಅಲ್ಲಿ ಆ್ಯಕ್ಚುಲಿ ಫಸ್ಟ್ ಇದು ಆರೋಪಿಗಳದ್ದು ಅಕ್ವೆಂಟೆನ್ಸ್ ಪ್ರಾರಂಭ ಆಯಿತು ತಲೋಜಾ ಜೈಲಲ್ಲಿ. ತಲೋಜಾ ಮಹಾರಾಷ್ಟ್ರದಲ್ಲಿ ಮೇನ್ ಆರೋಪಿ ಮುರುಗಂಡಿ ಮತ್ತು ಸೆಕೆಂಡ್ ಆರೋಪಿ ಮಣಿವಣ್ಣನ್ ಅವರು ಜೈಲಲ್ಲಿದ್ದರು. ಇನ್ನೊಬ್ಬ ಆರೋಪಿ ಅವರಿಗೆ ಅಲ್ಲಿ ಭೇಟಿ ಆಗ್ತಾರೆ. ಸೊ ಹಿ ಈಸ್ ಫ್ರಮ್ ನಾರ್ತ್ ಇಂಡಿಯಾ. ಸೊ ಅಲ್ಲಿ ಅವರು ಪರಿಚಯ ಆದ ನಂತರ ಸಣ್ಣ ಪುಟ್ಟ ಕ್ರೈಮ್ ಅವರಲ್ಲಿ ಶಾಮೀಲಾಗ್ತಾರೆ. ಆ್ಯಂಡ್ 6 months ಬ್ಯಾಕ್ one local person whose name they have given is Shashi Thevar. We are still verifying his identity, not yet established, but ಆರೋಪಿ A1 ನಮಗೆ ಈ ರೀತಿ ಒಂದು ಹೆಸರು ಕೊಟ್ಟಿದ್ದಾರೆ, ಶಶಿ ಥೇವರ್ ಅಂತ. ಅವರು ಇವರಿಗೆ ಅಪ್ರೋಚ್ ಆಗಿ ಹೇಳ್ತಾರೆ ದಟ್ ನಮ್ಮ ಜುರಿಸ್ಡಿಕ್ಷನ್ದಲ್ಲಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಬ್ರಾಂಚ್ ಇದೆ ಕೋಟೆಕರ್, ಅಲ್ಲಿ ನಾವು ಸ್ವಲ್ಪ ಆರಾಮಾಗಿ ಡಕೈತಿ ಮಾಡ್ಬೋದು, ಸೆಕ್ಯೂರಿಟಿ ಸಿಸ್ಟಮ್ ತುಂಬ ವೀಕ್ ಇದೆ ಅಂತ. ಸೊ ಆವಾಗ ಇವರು ಟೀಮ್ ಫಾರ್ಮ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಶಶಿ ಥೇವರ್ ಮೀಟ್ಸ್ ಮುರುಗಂಡಿ ಇನ್ ದಿಸ್ ರಿಗಾರ್ಡ್. ಮುರುಗಂಡಿ ಅವರು ತಮ್ಮ ವೆರಿ ಕ್ಲೋಸ್ ಫ್ರೆಂಡ್ ಯಶೋ ರಾಜೇಂದ್ರನ್ ಕರೀತಾನೆ. ಯಶೋ ರಾಜೇಂದ್ರನ್ ಮುಖ್ಯವಾಗಿ ಇದಕ್ಕಿಂತ ಮುಂಚೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾಯಿದ್ರು, ಇವರು ಮನೆಯದು ಕೂಡ ಕೆಲಸ ಮಾಡಿದ್ದಾನೆ. ಸೊ ಆವಾಗ ಯಶೋ ರಾಜೇಂದ್ರನ್ಗೆ ಸೇರಿಸಿ ಮತ್ತು ಇನ್ನೂ 3 ಜನ ಆರೋಪಿಗಳಿಗೆ ಅವರು ಸೇರಿಸ್ತಾರೆ. ದೇ ಆರ್ ಪ್ರೈಮರಿಲಿ ಫ್ರಮ್ ನಾರ್ತ್ ಇಂಡಿಯಾ. ಸೊ ಅವ್ರಿಗೆ ಸೇರಿಸಿ ಒಂದು ಕಾನ್ಸ್ಪಿರಸಿ ಮಾಡ್ತಾರೆ. ಜಾಗ ನೋಡಲಿಕ್ಕೆ ಫಸ್ಟ್ 2 times ಲಾಸ್ಟ್ 3 monthsಲ್ಲಿ 6 monthsಲ್ಲಿ ಮುರುಗಂಡಿ ಬರ್ತಾನೆ. ಹಿ ಕಮ್ಸ್ ಬೈ ಟ್ರೈನ್. ಸೊ ಫಸ್ಟ್ ಟ್ರೆಕ್ ವಾಸ್ ಡನ್ ಇನ್ ದ ಮಂತ್ ಆಫ್ ಆಗಸ್ಟ್. ಇನ್ನೊಂದು ಸರಿ ಅವರು ಅಕ್ಟೋಬರ್ ತಿಂಗಳಲ್ಲಿ ಬಂದು ರೆಕ್ಕಿ ಮಾಡ್ತಾನೆ. 3ನೇ ಟೈಮ್ಸ್ ಇನ್ ದ ಮಂತ್ ಆಫ್ November 27 ಹಿ ಕಮ್ಸ್ ಅಲಾಂಗ್ ವಿತ್ ಯಶೋ ರಾಜೇಂದ್ರ. ಅಲ್ಲಿ ಶಶಿ ಥೇವರ್ ಅವರಿಗೆ ಜಾಗ ತೋರಿಸ್ತಾರೆ. ಆಮೇಲೆ ಆಟೋ ಅಲ್ಲಿ ಟ್ರಾವೆಲ್ ಮಾಡಿ ಹೇಗೆ ಎಲ್ಲಿ ನಿಲ್ಲಿಸಬೇಕು, ಹೇಗೆ ಎಕ್ಸಿಟ್ ಆಗ್ಬೋದು, ಮಲ್ಟಿಪಲ್ ಎಕ್ಸಿಟ್ ಪಾಯಿಂಟ್ಸ್ ಎಲ್ಲ ಚರ್ಚೆ ಮಾಡಿ ಒಂದು ಸ್ಕೆಚ್ ಹಾಕಿ ಅವರು ಅಲ್ಲಿಂದ ಹೋಗ್ತಾರೆ. ಸೊ ನವೆಂಬರ್ ಆದ ನಂತರ ದೇ ಡಿಸೈಡ್ ಫಾರ್ ದ ಎಕ್ಸಿಕ್ಯೂಷನ್. ಮುಖ್ಯವಾಗಿ ಅದರಲ್ಲಿ ಆ ಜಾಗದು ಲೊಕ್ಯಾಲಿಟಿ ಮತ್ತು ಆಸ್ ಪರ್ ಶಶಿ ಥೇವರ್ ಇನ್ಫಾರ್ಮೇಷನ್ ದೇ ಚೂಸ್ ದ ಡೇಟ್ ಫ್ರೈಡೇ ಟು ಬಿ ಡನ್, ಎನಿ ಫ್ರೈಡೇ, ಬಿಕಾಸ್ ಆ ಟೈಮಲ್ಲಿ ಸಾಕಷ್ಟು ಜನ ಪ್ರೇಯರ್ಗೆ ಹೋಗ್ತಾರೆ ಆ್ಯಂಡ್ ದೇ ಗೆಟ್ ದ ಈಸಿ ಆಕ್ಸೆಸ್ ಆ್ಯಂಡ್ ಈಸಿ ಎಕ್ಸಿಟ್. ಸೊ ಫ್ರೈಡೇ ಡೇಟ್ ಆಯ್ಕೆ ಮಾಡಿ ಇವರು ಈ ಕೃತ್ಯಕ್ಕೆ ಒಂದು ನಡುವೆ ಕೊಡ್ತಾರೆ. ಸೊ ಫೈನಲಿ ಆನ್ ದ ಡೇ ಆಫ್ ಅಫೆನ್ಸ್ ಫಿಯೇಟ್ ಕಾರಲ್ಲಿ ಮುಂಬೈಯಿಂದ ಮುರುಗಂಡಿ, ಯಶೋ ರಾಜೇಂದ್ರನ್ ಮತ್ತು ಕಾನನ್ ಮನಿ ಮತ್ತು ಇನ್ನೂ 3 ಜನ ಬರ್ತಾರೆ. ಆ್ಯಂಡ್ in the car 4 people come and from the train 2 people come. ಅವರು ಬಂದು ಆಮೇಲೆ ಒಟ್ಟಿಗೆ ಒಂದು ಕಡೆ ಸೇರ್ತಾರೆ. ಅಲ್ಲಿ ಮತ್ತೆ ಫೈನಲ್ ಎಕ್ಸಿಕ್ಯೂಷನ್ದು ಟೈಮಿಂಗ್ ಎಲ್ಲ ಫಿಕ್ಸ್ ಮಾಡಿ ಒಟ್ಟಾರೆ ಒಂದು ಫಸ್ಟ್ 12:26 ಅವರು ಬ್ಯಾಂಕ್ ಹತ್ತಿರ ಅಪ್ರೋಚ್ ಆಗ್ತಾರೆ. ಆವಾಗ ಮತ್ತೆ ಒಂದು ರೌಂಡ್ ಮಾಡಿ ಒಂದು ಸ್ಕೂಲ್ ಹತ್ತಿರ ಕಾರ್ ಪಾರ್ಕ್ ಮಾಡಿ ಆ್ಯಂಡ್ ದೆನ್ ದ ವೇಟ್ ಫಾರ್ ದ ಪ್ರೇಯರ್ ಟೈಮ್ಸ್. ಸೊ ಆವಾಗ ಅರೌಂಡ್ 1:10 ದೇ ರೀಚ್ ನಿಯರ್ ದ ಬ್ಯಾಂಕ್ ಬ್ರಾಂಚ್. 4 ಜನ ಬ್ಯಾಂಕ್ ಒಳಗಡೆ ಹೋಗ್ತಾರೆ. ಒಬ್ಬರು ಕಾರಲ್ಲಿ ಇರ್ತಾನೆ. A1 ಸ್ಟೇಜ್ ಇನ್ ದ ಕಾರ್, ಮುರುಗಂಡಿ, ಆ್ಯಂಡ್ ಮಣಿವಣ್ಣನ್ ಸ್ಟೇಜ್ ನಿಯರ್ ದ ಗ್ರೌಂಡ್ ಫ್ಲೋರ್ ಅಂಡ್ ಬ್ಯಾಂಕ್ ಬ್ರಾಂಚ್ ಗೇಟ್, ಸೊ ದ್ಯಾಟ್ ಎನಿ ಎಮರ್ಜೆನ್ಸಿ ಕ್ಯಾನ್ ಅಲರ್ಟ್ ದ ಹಿಸ್ 4 ಅಸೋಸಿಯೇಟ್ಸ್. 4 ಜನ ಒಳಗಡೆ ಹೋಗಿ ಲೂಟಿ ಮಾಡಿ ಬರ್ತಾರೆ. ನಂತರ ಆ್ಯಸ್ ಪರ್ ದ ಪ್ಲಾನ್ಡ್ ಇವೆಂಟ್ ಇಬ್ಬರು ಕಾರ್ ಮುಖಾಂತರ ತಲಪಾಡಿ ಟೋಲಿಂದ ಅಲ್ಲಿ ಟುವರ್ಡ್ಸ್ ಕೇರಳ ಎಕ್ಸಿಟ್ ಆಗ್ತಾರೆ. ಈ 4 ಜನ ಡಿಫ್ರೆಂಟ್ ಡೈರೆಕ್ಷನಿಂದ ಟ್ರೈನ್ ಹತ್ತಿ ಅಗೇನ್ಸ್ಟ್ ದೇ ಗೋ ಬ್ಯಾಕ್ ಟು ಮಹಾರಾಷ್ಟ್ರ, ಪ್ರೈಮರಿಲಿ ಮುಂಬೈ. ಸೊ ಈ ರೀತಿ ಅವರು ಹೋಗಿ ಆ್ಯಂಡ್ ಫೈನಲ್ ಏಮ್ ವಾಸ್ ದಟ್ ಒನ್ಸ್ ದೇ ಮೀಟ್ ಅಟ್ ಒನ್ ಪ್ಲೇಸ್, ಆವಾಗ ಇವ್ರದ್ದು ಲೂಟ್ ಪ್ರಾಪರ್ಟಿಗೆ ಶೇರ್ ಮಾಡಿ ಮುಂಬೈಯಲ್ಲಿ ಡಿಸ್ಪೋಸ್ ಮಾಡೋದಿತ್ತು. ಬಟ್ ಬಿಫೋರ್ ದ್ಯಾಟ್ ಓನ್ಲಿ ಮಂಗಳೂರು ಸಿಟಿ ಪೊಲೀಸ್ ಸ್ಟ್ರೈಕ್ಡ್. ಸೊ ದಿಸ್ ಈಸ್ ದ ಎಂಟೈರ್ ಸ್ಟೋರಿ.
So, as far as this case is concerned and investigation is concerned, it has no consequential value to this, whether who has given information, how it happened. When a case is cracked, so many factors plays an important role in that. So, I would prefer not to answer this. ಇನ್ನು ನಮ್ಮ ಪ್ರಕಾರ ಮೇನ್ ಕಾನ್ಸ್ಪಿರೇಟರ್ ಶಶಿ ಥೇವರ್ ಸೇರಿ ಇನ್ನು 3 ಜನ, ಟೋಟಲ್ 4 ಜನ ಅರೆಸ್ಟ್ ಮಿನಿಮಮ್ ಆಗಲೇಬೇಕು. As per Murugundi, Shashi Thevar knows this area. He has shown this place, but exactly don't know from where they met him in Mumbai. Four more, minimum 4 more. Because 4 more person are yet to be arrested, and then we are interrogating, and hopefully that will also be recovered. Allah, we can't reveal the identity because it will hamper our investigation. No, but is it apart from Shashi Thevar, the minimum 3 that you want, out of which is 2 North Indians and another one? Let us keep it as it is. Sir, when you are looking out for this one people, that is our specific thing. Huh. Areas or the region from which they are. Now, how which area you want to put Mumbai? Western India or Northern India? No, I will say you have to. It is up to you. I can't leave it at that thing. No, when I am saying North India, then you want to further break, I can't help. No, I'm not asking you to break this thing. The 3 are from North India. That's what I told. So why there was not an armed guard at the? So they say that after 5 p.m. we put armed guard during working hours. They haven't put. Now after our review and all these things, they have started this process. And ಈ ಸಂದರ್ಭದಲ್ಲಿ ನಮ್ಮ ಆಫೀಸರ್ಸ್ ಎಲ್ಲ ಕಡೆ ಮೀಟಿಂಗ್ ಮಾಡಿದ್ದಾರೆ. ಈಗ ನಮ್ಮ ಪೊಲೀಸ್ ಇದು ಮಂಗಳೂರು COP ಆಫೀಸಲ್ಲಿ ಈ ವಾರ ಒಂದು ಮೀಟಿಂಗ್ ಇದೆ. ಸೊ ಅದರಲ್ಲಿ ಕೂಡ ನಾವು ಎಲ್ಲ ಕೋಆಪರೇಟಿವ್ ಬ್ಯಾಂಕ್ ಬ್ರಾಂಚಸ್ಗೆ ಸ್ಟ್ರೆಸ್ ಮಾಡ್ತೀವಿ ದಟ್ ಕಡ್ಡಾಯವಾಗಿ ಆಲ್ ದ ಶಿಫ್ಟಲ್ಲಿ ಗಾರ್ಡ್ ಇರಬೇಕು, CCTV ಕವರೇಜ್ ಕಡ್ಡಾಯವಾಗಿರಬೇಕು, ಅಲಾರ್ಮ್ ಸಿಸ್ಟಮ್ ಇರಬೇಕು. ಬಿಕಾಸ್ ಆಲ್ ದ 3 ವರ್ ಮಿಸ್ಸಿಂಗ್ ಇನ್ ದಟ್ ಬ್ಯಾಂಕ್ ಬ್ರಾಂಚ್ ಎಟ್ ದ ಟೈಮ್. No, I think they started long back only, and I don't think the TP would have reached Murugundi. See, we can we can recommend, and there is a quarterly meeting at the level of RBI in Bengaluru, where any lapses or all these things are put to the notice of banks. So that we will do, because every incident is an eye opener. So ಕಡ್ಡಾಯವಾಗಿ ನಾವು ಕೂಡ ನಮ್ಮ ಲೆವೆಲಲ್ಲಿ ಮೀಟಿಂಗ್ ಮಾಡಿ ಅವ್ರ ಗಮನಕ್ಕೆ ತರ್ತೀವಿ, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಆ್ಯಂಡ್ ಇಫ್ ಸಮ್ ಬ್ಯಾಂಕ್ ಆ್ಯಂಡ್ ಬ್ಯಾಂಕ್ ಬ್ರಾಂಚಸ್ ಫೇಲ್ಸ್ ಟು ಕಂಪ್ಲೈ, ದೆನ್ ಅವರು ಸಂಬಂಧಪಟ್ಟ ಅಥಾರಿಟೀಸ್ಗೆ ನಾವು ಅದು ಪತ್ರ ಬರೀತೀವಿ. ಅವರ ವಜ್ರದುಂಗುರ ಹೋಯ್ತು ಅಂತ ನಾನೆಲ್ಲೋ ಕೇಳಿದ್ದೇನೆ. ಆಕ್ಚುಲಿ ಅದು ರಿಕವರಿ ಆಗಿದೆ ಅಥವಾ ಆ ಥರ ಕಳವು ಆಗಿದೆ? ಅಲ್ಲ, ತಗೊಂಡೋಗಿದ್ದಾರೆ. ಯುವರ್ ಗುಡ್ ನೇಮ್? ಜಿತೇಂದ್ರ ಕುಂದೇಶ್ವರ. ಹಾಂ, ಸೊ ಜಿತೇಂದ್ರ, ಈಗ ನಿಮ್ಮ ಮುಂದೆ ಇದು 18 kg ಇದೆ, ಅದರಲ್ಲಿ ಐ ಕ್ಯಾನಾಟ್ ಸರ್ಚ್ ದಟ್ ಉಂಗುರ. ಸೊ ಬಿಕಾಸ್ ಮೋರ್ ದೆನ್ 500 or 600 ಕಸ್ಟಮರ್ಸ್ದು ಅದರಲ್ಲಿ ಪ್ರಾಪರ್ಟಿ ಹೋಗಿದೆ. ಆ್ಯಂಡ್ ಇಟ್ ಹ್ಯಾಸ್ ಬಿನ್ 1600 persons ಪ್ರಾಪರ್ಟಿ ಹೋಗಿದೆ, ಆ್ಯಂಡ್ ದಟ್ ಟು ಸ್ಮಾಲ್ ಆ್ಯಂಡ್ ಅವರ್ ಟೀಮ್ ಅರೈವ್ಡ್ ಯೆಸ್ಟರ್ಡೇ ಆಫ್ಟರ್ನೂನ್ ಓನ್ಲಿ. ಸೊ ಡೆಫಿನೆಟ್ಲಿ ಅವ್ರದ್ದು ಉಂಗುರ ಅದರಲ್ಲಿ ಇರ್ಬೋದು. ಆ್ಯಂಡ್ ಲೆಟ್ಸ್ ಸಿ. So it was a bank, first when bank gave ಅವ್ರದ್ದು ತಮ್ಮ ಸ್ಕ್ರೀನ್ ನೋಡಿ ನಮಗೆ ನಮ್ಮಲ್ಲಿ 12 ಕೋಟಿ ವ್ಯಾಲ್ಯೂದು ಪ್ರಾಪರ್ಟಿ ಇದೆ ಅಂತ ಹೇಳಿದರು. ದೆನ್ ನಾವು ಎಕ್ಸಾಕ್ಟ್ಲಿ ಎಷ್ಟು ಉಂಗುರ, ಎಷ್ಟು ಚಿನ್ನ ಏನೇನಿದೆ ವಿತ್ ಗ್ರಾಮ್ ಎಲ್ಲ ಕೊಡಿ. ಆವಾಗ ದೇ ಸೆಡ್ ದಟ್ ದೇ ನೀಡ್ ಟು measure exactly with each bank customers and statement, and they will need time. So they took time initially because
Around 10 kg gold was lying there. Only total 29 kg gold was in the bank on that day. 29 plus some gram. 10 kg gold was not taken. So 18 kg ಮಾತ್ರ ಅವರು ತಗೊಂಡು ಹೋಗಿದ್ದಾರೆ. So they were not in position to give exact ಲೆಕ್ಕ at that time because 10 kg ಅಲ್ಲಿ ಕೂಡ ಉಳಿದಿತ್ತು. And we then again during the Mahajar time we wanted exact specification, exact value, everything. Then they took time because it was 1600 customers. So ಪ್ರತಿಯೊಂದು ಲೆಕ್ಕ ಮಾಡಿ ಅವರು ನಮಗೆ ಕೊಟ್ಟು. Again they took 2 more days. So every second Mahajar, third Mahajar, the figures changed actually, and that's why we also were giving the value which they were giving to us. Okay, that I don't know why they did not pick, but it was good fortune, right? So at least we were saved from that much headache. So regarding criminal antecedents, Murugundi is an notorious offender. 2016 ಅಲ್ಲಿ ಕೂಡ ಅದೇ ರೀತಿ ಮುಂಬೈದಲ್ಲಿ as per the media reports exact ಮಾಹಿತಿ we are still ascertaining from the jail and Mumbai police ಪಾಪ್ಯುಲರ್ ಫೈನಾನ್ಸ್ ಕಂಪನಿಯಿಂದ ಅಲ್ಲಿ ಲೂಟಿ ಮಾಡಿ 22 kg ಚಿನ್ನ ಅವರು ಡಕಾತಿ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಅವರು ತಲೋಜಾ ಜೈಲ್ ಹೋಗಿತ್ತು. and then another 3 cases of similar offense, arms act and ಡಕಾತಿ are against him in different stations of Mumbai. ಅದೇ ರೀತಿ ಅವರ ಅಸೋಸಿಯೇಟ್ ಯಶೋ ರಾಜೇಂದ್ರ ಮೇಲೆ ಕೂಡ ಕೇಸಸ್ ಇದೆ. ಅವ್ರ ಮೇಲೆ ಒಂದು ಡಕಾತಿ, ಇನ್ನೊಂದು 2 ಡಕಾತಿ ಕೇಸಸ್ ಆ್ಯಂಡ್ ಪ್ಲಸ್ ಕೋಕಾ ಕೇಸ್ ಇದೆ ಅವ್ರ ಮೇಲೆ. ಕಾನನ್ ಮನಿ ಮೇಲೆ ಒಂದು ತಿಲಕ್ ನಗರಲ್ಲಿ ಮುಂಬೈಯಲ್ಲಿ ಒಂದು ಕೇಸ್ ಇದೆ ಆ್ಯಂಡ್ ಷಣ್ಮುಗಂ ಮೇಲೆ ಯಾವುದು ಕೇಸ್ ಇಲ್ಲ. ಸೊ ದ 3 offenders are notorious offenders. They have the past criminal history and that to the heinous cases history ಅವರು. That is what I am saying. ಶಶಿ ಥೇವರ್ ಅಂತ ಅವ್ರದ್ದು ಹೆಸರು ಮುಂದೆ ಬಂದಿದೆ. ಸೊ ಶಶಿ ಥೇವರ್ ಒನ್ಸ್ ವಿ ಅರೆಸ್ಟ್, ಆವಾಗ ಅವರಿಂದ ಅವ್ರಿಗೆ ಈ ಬ್ಯಾಂಕ್ ಬ್ರಾಂಚ್ ಬಗ್ಗೆ ಯಾರು ಮಾಹಿತಿ ಕೊಟ್ಟರು ಅದು ನಮಗೆ ಸಿಗ್ತದೆ. We are still working on that. Even 3 names are there. Then Shanmugam is the father of Murugundi. He gave shelter. He was hiding the loot property and was not cooperating all this. ಇಡೀ ತನಿಖೆಗೆ ಎಷ್ಟು ಟೀಮು ಎಷ್ಟು ಬೆನ್ಗಳಿದ್ರು ಮತ್ತು ಆ ಟೀಮ್ಗೆ ರಿವಾರ್ಡ್ ಏನು? So lot of teams were working on that. ಮುಖ್ಯವಾಗಿ ಸೌತ್ ಸಬ್ ಡಿವಿಷನ್ ಮತ್ತು ಕ್ರೈಮ್ ಬ್ರಾಂಚ್ ಜೊತೆಗೆ ಅವ್ರಿಗೆ ಅಸಿಸ್ಟ್ ಮಾಡೋಕ್ಕೆ ನಾವು ಬೇರೆ ಸಬ್ ಡಿವಿಷನ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೊಟ್ಟಿದ್ದೀವಿ. ಸೊ ಐ ಕೆನಾಟ್ ನೇಮ್ ಈಚ್ ಆ್ಯಂಡ್ ಎವ್ರಿ ಒನ್. ಲಾಟ್ ಆಫ್ ಪೀಪಲ್ ಹ್ಯಾವ್ ವರ್ಕ್. ಈಗ ಅದು ಕೂಡ ನಾವು ಈಗ ಸಪ್ರೇಟ್ ಮಾಡಬೇಕು ಬಿಕಾಸ್ ನಮಗೆ ಇನ್ನೂವರೆಗೆ ಟೈಮ್ ಸಿಗಲಿಲ್ಲ ಆ ಸಂದರ್ಭದಲ್ಲಿ. ಸೊ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಆ್ಯಂಡ್ ಇಟ್ ಐ ಟೇಕ್ ನೇಮ್ ಆಫ್ 1 or 2 ಇಟ್ ವಿಲ್ ಬಿ injustice to rest. So first if I say first breakthrough kodaavaru the PI, the person who traced the number plate. Okay, so one Bhimappa was there who traced the number plate, and then the person who arrested the Manivanan, then the team who were able to recover the property, and initially ಒಂದು 2 kg ಮಾತ್ರ ರಿಕವರ್ ಆಗಿತ್ತು. ನಂತರ ಮತ್ತೆ ಸತತವಾಗಿ ಅವ್ರಿಗೆ ಇಂಟ್ರೋಗೇಟ್ ಮಾಡಿ and then another 16 kg recovery. The person who shot the absconding accused, the inspector who received the injury on his head, everyone has played an important role in this. Then there are many officers who have worked in the background because it was Tamil language, so ಅವ್ರಿಗೆ ಇಂಟ್ರೋಗೇಟ್ ಮಾಡೋದು ಕಷ್ಟ. ಸೊ ಮೆನಿ ಪರ್ಸನ್ಸ್ ಹೂ ನ್ಯೂ ದ ತಮಿಳ್ ಅವ್ರಿಗೆ ಇಂಟ್ರೋಗೇಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಮಾಡಿದ್ದಾರೆ. ಆ್ಯಂಡ್ ದಟ್ ಟು ಇಟ್ ವಾಸ್ ಹ್ಯಾಪನಿಂಗ್ ಇನ್ ರಿಯಲ್ ಟೈಮ್. ಸೊ ಮೆನಿ ಪೀಪಲ್ ಮೇ can say many things, but the reality is that in the shortest span of time, Mangaluru City Police has not only arrested the main 3 people, but we have been able to recover the intact property. So giving relief to 1600 customers. Sir, ಈ ಗ್ಯಾಂಗಿಗೆ ಮತ್ತೆ ಅಂಡರ್ವರ್ಲ್ಡ್ ಕನೆಕ್ಷನ್ ಅದು ನೋಡಬೇಕು. Once we get the criminal case files of these people from Mumbai, we will be able to establish something. ನಿನ್ನೆ ಮಾತ್ರ ಕರ್ಕೊಂಡು ಬಂದಿದ್ದಾರೆ ಆ್ಯಂಡ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋದ್ರಿಂದ ಇನ್ನೂ ಸ್ವಲ್ಪ ಸ್ಲೋ ಆಗಿ ಇಂಟ್ರೋಗೇಷನ್ ನಡೀತಾ ಇದೆ. ಮಲ್ಟಿಪಲ್
So we were in touch with the multiple state and police SPs and commissioners. We were continuously in their touch. They deployed their staff to assist us. So be it Mumbai, be it Tamil Nadu. In Tamil Nadu also multiple places. The teams they also gave their local staff to assist us. In fact, the one place in the North India where our team went, there also the local staffs were given to us to assist. ಅದು ಈಗ ನಾವು ಬ್ಯಾಂಕ್ ಜೊತೆ ಮಾತಾಡಿಕೊಂಡು ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾಕಂದರೆ ಗೋಲ್ಡ್ ವ್ಯಾಲ್ಯೂ ತುಂಬ ಫ್ಲಕ್ಚುಯೇಟ್ ಆಗ್ತದೆ. ಇಫ್ ಯು ವಾಂಟ್ ಮಿ ಗಿವ್ ಟು ಪ್ರೆಸೆಂಟ್ ವ್ಯಾಲ್ಯೂ ಇಟ್ ಈಸ್ ಅರೌಂಡ್ 75 lakhs ಮೋರ್ ದೆನ್ 75 lakhs per kg. ಆ್ಯಂಡ್ ಇದು ಯಾವಾಗ ಪ್ಲೆಜ್ ಮಾಡಿದ್ದಾರೆ, ಆವಾಗ ಎಷ್ಟು ವ್ಯಾಲ್ಯೂಷನ್ ಮಾಡಿದ್ದಾರೆ ಅದು ನೋಡಬೇಕು. And the other day when one accused ran in your custody when you marshals, were the other two accused other two arrested accused were also brought, or is it? No, they were there only at that time, Tamil Nadu. Only now they that person only was yes, taken yes, because he was the one who was first arrested. ಸರ್, ಈಗ ಇಲ್ಲಿಂದ ತಮಿಳ್ನಾಡು ಲ್ಯಾಂಗ್ವೇಜ್ ಬ್ಯಾರಿಯರ್ ಅವಾಗ ಹೇಗೆ? ಸೊ ನಮ್ಮ ಜೊತೆಗೆ ಕೆಲವು ಸ್ಟಾಫ್ಗೆ ತಮಿಳ್ ಲ್ಯಾಂಗ್ವೇಜ್ ಬರ್ತಿತ್ತು, ಅವ್ರಿಗೆ ನಾವು ಜೊತೆಗೆ ಕಲಿಸಿದ್ದೀವಿ. ಸೊ ಪ್ಲಸ್ ಅಲ್ಲಿ ಲೋಕಲ್ ಸ್ಟಾಫ್ ಕೂಡ ನಮಗೆ ಅಸಿಸ್ಟ್ ಮಾಡಿದ್ದಾರೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.